श्रीविघ्नेश्वराय नमः। ओम देवीं वाचमजन्त देवास्तामीश्वरूपा पशवो वदन्ते स्वानो मन्द्रेशमूर्जं दुहानादे निर्वाकस्मान् पशुस्मृतैतो देव्यै नमः। ओम इदं विष्णुर्विचक्रमे त्रैदायते पदं समूढमस्य वां स्वरे विष्णवे नमः। ओम अघोरेभ्यो दघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अष्टरुद्ररूपेभ्यः रुद्राय नमः सूर्याय नमः। ओम यो वेदादो सुरप्रोक्तो वेदान्तेन प्रतिष्ठितः तस्य प्रकृतिरस्य परस्य महेश्वरः। അവിടെ കുലദേവരും ഗ്രാമദേവരും ದೈವದೇವರು ಆರಾಧನೆ ಮಾಡ್ಕೊಂಡು ಬರ್ತಂಚಿತ್ತ ಮನೆದೇವರು ಮಾತು ತುಂಬದಿ ಬಂದು ದೇವರ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯವು ಸಮರ್ಥವಾಗಿದ್ದ ನಾಯಕತ್ವ ಪ್ರಾಪ್ತಿ ಅವರನ್ನು ಉದ್ದೇಶಿಸಿ ಬಂದು ನಮ್ಮ ಪಕ್ಷ BJP ಭಾರತೀಯ ಜನತಾ ಪಾರ್ಟಿ ಆಯ್ತಾ ಆ ಒಂದು ಚುನಾವಣಾ ಕಚೇರಿನೇ ಇನ್ನಿತೇನ ಈ ಜಾಗದ ನಮ್ಮ ಪ್ರಾರಂಭ ಮಂತ್ರಿನವರ ಸಂಕಲ್ಪ ಅಂತಂದ ಆ ಪ್ರಾರಂಭ ಮಂತ್ರಿಗಿಂತ ಆ ಒಟ್ಟು ಸುಮುಹೂರ್ತವಾದ ಅವೇ ಪ್ರಕಾರದ ನಮ್ಮ ಅಭ್ಯರ್ಥಿ ಆ ಸತೀಶ್ ಕುಂಬಲ ಬಂಟ್ನವರೆಗೆ ಅತ್ಯಧಿಕವಾಗಿದ್ದ ಓಟು ಪ್ರಾಪ್ತಿಯಾದ ಅಂಜನೆ ಮಾತೆರೆಗಳ ಅರೆಗೆ ಓಟು ಬಂದ ಒಂದು ಪರಿಜ್ಞಾನ ಬರ್ತದೆ. ಅವೇ ಪ್ರಕಾರವಾದ ಈ ಒಂದು ಕ್ಷೇತ್ರ ನಮ್ಮ ಕಮಲ ಅರಳು ಎಡ್ಡೆ ಭಾರತೀಯ ಜನತಾ ಪಾರ್ಟಿದ ಅಧಿಕಾರನೇ ತಿಕ್ಕಲೆ ಕಂಚಿತ್ತ ಯೋಗನ ಭಾಗ್ಯನ ಕೊಡ್ಲೇಕ ಆ ಮಹಾಗಣಪತಿಗೆ ಅಂಜನೆ ನಮ್ಮನ್ನು ಬಚ್ಚಿತ್ತ ಕುಲದೇವಿಯರೇ ಗ್ರಾಮದೇವಿಯರೇ ದೈವದೇವರು ಮಾತ ಅನುಗ್ರಹವನ್ನು ಪಡೆದು ಕರ್ಮಾಂಗದ ಆರಂಭ ಮಾತಗಳ ಪ್ರಾರ್ಥನೆ. ಓಂ ರಕ್ತೋ ರಕ್ತಾಂಗರಾಗಾಂ ಶುಭಕುಶುಮಸ್ತುಂದಿನಶ್ಚನ ಬೀಜ ಪುರಾತನಾಸಾಹ ಹಸ್ತಾಗ್ರಾಕ್ಲುಪ್ತ ಭಾಷಾಂಕುಶವರದೋ ನಾಗಮಕ್ರಹಿಭೂಷೋ ದೇವ ಪದ್ಮಾಸುನ ಭವತು ನತ ಸುರಭೂದೇ ವಿಘ್ನರಾಜಃ ಶ್ರೀ ಮಹಾಗಣಪತಿ ದೇವತಾಭ್ಯರ್ಮ ಪ್ರಾರ್ಥನಾಂ ಸಮರ್ಪಯಾಮಿ. ಜನ್ಮನೇ ಗಂಗೆ ದೇವನ ದೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಶೃಂಗಾದ್ಯ ಕರ್ಮಾಂಗ ದೇವತಾ ಮಹೇರಣಾಚಕ್ರತೆ ದೇವಶ್ಯೋಧಮೋರ್ಧಸ್ಯ ವಾಜಿ ರಕ್ಷೋ ವಿಶ್ವದರ್ಶನವಿಯೋಧವಯೋಧೋ ಮಘೋನಾಮ ವೀರ್ಷಮಹಾನ सरस्वती श्री लक्ष्मी लक्ष्मी च प्रसन्ना मम सर्वदा श्री भुवनी श्री देवताभ्यो नमः प्रार्थनां समर्पयामि. श्री भुवनी श्री देवताभ्यो नमः प्रार्थनां समर्पयामि. अनेन मया ध्यान आवाहनानि सर्वे राजोग्रपूजाना श्री भुवनी श्री देवता अभियताम् अभ्यारमुष्करे. कामेश्वर वै श्रवणदात कुबेराय वै श्रवणाय महाराजाय नमः प्रियाब्जनन्दराय सर्वस्तोम सर्वस्यापि सर्वधर्मज्ञाने
अभी प्रकारवाद अग्निमध्यमंत्र अर्घ्यपाद्योपचार षोडशोपचार पूजा अभी प्रकारवाद अग्निमध्यकुलंजन अष्टद्रव्यावधि फलपूर्णावधि मंत्रिन महामंगलार्थी कालदेवन्न प्रसन्न कालांतर प्रसन्न कालोत बदादवंज विशुद्धि आऊटपन प्रार्थना आ प्रार्थने रूपुಟ್ಟು तथास्तु अंजने आवडे आ प्रकारवाद श्रद्धा भक्ति पुरस्सरवाद मंत्र गणयागन महागणपति ಕೂಡ ಸ್ವೀಕಾರ ಮಾಡಿಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಆ ಮತದಾನದ ಬಗ್ಗೆ ನಮ್ಮ ಈ ಜಾಗದ ಹೊಸತಾಂಜಿನ ಕಾರ್ಯಾಲಯ ನಿರ್ಮಾಣ ಹೊಂದೊಂದು ಆ ಕಾರ್ಯಾಲಯದ ವೀಕ್ಷಣೆ ನೆರವೇರುವುದು ಅದೇ ಪ್ರಕಾರವಾದ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಉಳ್ಳಾಲ ತಾಲೂಕು ಬರ್ತದೆ ಆ ಅಭ್ಯರ್ಥಿಯನ್ನು ಸತೀಶ್ ಕುಂಬಾಲಗ ಎಡ್ಡೆ ಒಂಜಿ ಆ ಮತದಾನ ಮಾಡ್ತದೆ ఆయన ಶ್ರೀ ಎಡ್ಡೆ ನಮ್ಮ ಶಾಸಕ ಆದ ಆಪಂಚಿತ ಯೋಗನ ಭಾಗ್ಯನ ಲೆಕ್ಕ ಅದೇ ಪ್ರಕಾರವಾದ ಜನ ಆಕರ್ಷಣೆ ಆದ ಮತದಾನ ಮತ್ತು ಯೋಗನ ಭಾಗ್ಯನ ಲೆಕ್ಕ ಆ ಮಹಾಗಣಪತಿ ಅಂಜಿನ ನಮ್ಮ ಕರ್ನಾಟಕಡು ನಮ್ಮನೇ ಪಕ್ಷ ಅಧಿಕಾರಕ್ಕೆ ಬರ್ಪಂಚಿತ ಯೋಗನ ಭಾಗ್ಯನ ಸರ್ವಬಹುಮತಡು ಅಧಿಕಾರಕ್ಕೆ ಬರ್ಪಂಚ ಯೋಗನ ಭಾಗ್ಯನ ಲೆಕ್ಕ ಅಂಜನೆ ಮಾತರಿಗಳ ಉತ್ತರೋತ್ತರ ಅಭಿವೃದ್ಧಿ ಲೆಕ್ಕ ದೇವಿಯ ಅನುಗ್ರಹ ಪಡೆ ಬಂದು ಕರ್ಮಾಂಗದ ಮಹಾಮಂಗಳಾರ್ಥದ ಪ್ರಸನ್ನ ಕಾಲದ ಮಾತೆಲ್ಲ ಪ್ರಾರ್ಥನೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಪತಿ ದೇವತಾಭ್ಯರ್ಮ ಪ್ರಾರ್ಥನಾ ಸಮರ್ಪಯಾಮಿ ಮಾತೆಲ್ಲ ಪಳ್ಳೆ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಮಹಾಗಣಪತಿಯ ಪಾದವಿಂದಕ್ಕೆ ಗೋವಿಂದಾಡಿ ಗೋವಿಂದ माता की भारतीय जनता पार्टी की नरेंद्र मोदी जी की जेपी नड्डा जी की नरेंद्र कुमार कटेल जी की मातरम वंदे मातरम सुजला सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्ना पुलकितयामिनी ಧ್ರುಮಗಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಮಂಗಳೂರು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿರತಕ್ಕಂಥ ಚಂದ್ರಾಸ್ ಪಂಡಿತೋಸ್ ಅವರು ಇದ್ದಾರೆ. ಅವರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ಬಾರಿ ನಮ್ಮ ಚುನಾವಣಾ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಆತ್ಮೀಯರು ನನ್ನ ಬಹಳ ಅತ್ಯಂತ ಪ್ರೀತಿಯ ಸಹೋದರರ ಸಮನಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಬೇರೆ ಬೇರೆ ರೀತಿಯಾದ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅದು ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷನಾಗಿ ಬಹಳ ಮುಖ್ಯವಾಗಿ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಿತ್ಯ ನಿರಂತರವಾಗಿ ಪಕ್ಷ ಸಂಘಟನೆಗಾಗಿ ಎಲ್ಲರೊಂದಿಗೆ ಬೆರೆತು ಅದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂಥ ಸತೀಶ್ ಕುಂಪಾಲ್ರವರನ್ನ ನಾವು ಅಭ್ಯರ್ಥಿಯಾಗಿ ಪಡೆದಿದ್ದೇವೆ. ನಮ್ಮೆಲ್ಲರ ಒಂದೇ ಧ್ಯೇಯ ಏನು ಅಂತ ಹೇಳಿದ್ರೆ ಬಿಜೆಪಿಯನ್ನ ಈ ಬಾರಿ ಉಳ್ಳಾಳದಲ್ಲಿ ಗೆಲ್ಲಿಸುವಂಥದ್ದು. ಈ ಒಂದು ಏನು ನಮ್ಮ ಹಿರಿಯರು 150+ ಅಂತ ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರು ಕೂಡ ಅದರಲ್ಲಿ ಸೇರಬೇಕು ಎಂಬ ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಗೌರವಾನ್ವಿತ ಸತೀಶ್ ಕುಂಪಾಲ್ರವರನ್ನ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ
ಉಪಾಧ್ಯಕ್ಷರಾಗಿ ನಮ್ಮ ಭಾರತೀಯ ಸಂಘಟನೆಯಲ್ಲಿ ಅಹೋರಾತ್ರಿ ಕೆಲಸವನ್ನು ಮಾಡುವುದರ ಮೂಲಕ ಈ ಭಾಗದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂಥ ನಮ್ಮ ಸಂತೋಷ್ ಕುಮಾರ್ ಗೋಲಿಯಾರ್ ಅವರ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಮಂಗಳೂರು ಮಂಡಲಕ್ಕೆ ನಮಗೆ ಪ್ರಭಾರಿಯಾಗಿ ಕೊಟ್ಟಿರತಕ್ಕಂಥ ಸಹೋದರಿ ಅಬ್ಬಕ್ಕನ ನಾಡಿಗೆ ನಮಗೊಂದು ಅಬ್ಬಕ್ಕರನ್ನ ಜಿಲ್ಲಾ ಸಮಿತಿಯವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಸ್ತೂರಿ ಪಂಜಾರ್ ಅವರು ದಿನನಿತ್ಯ ಯಾವುದೇ ಇಲ್ಲಿ ಒಂದು ಸಭೆ ಆಗಿದ್ರು ಕೂಡ ಮೂಡುಬಿದ್ರಿನಿಂದ ಯಾವುದೇ ತನ್ನ ಕೆಲಸವನ್ನು ಬದಿಗಿಟ್ಟು ಬಹಳ ಶಿಸ್ತುಬದ್ಧವಾಗಿ ನಮ್ಮ ಸಭೆಯನ್ನ ನಡೆಸುತ್ತಿರತಕ್ಕಂಥ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡತಕ್ಕಂಥ ಕಸ್ತೂರಿ ಪಂಜಾರ್ ಅಕ್ಕನವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯಕ್ಕ ಭಾರತೀಯ ಜನತಾ ಪಾರ್ಟಿಯ ಒಂದು ಎಲ್ಲ ಕೆಲಸ ಕಾರ್ಯಗಳು ಕೂಡ ತನ್ನ ತನುಮನದ ಕೊಡುಗೆಯನ್ನು ಕೊಡುತ್ತಾ ಇವಾಗ ನಮ್ಮ ಜೊತೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ನಮ್ಮ ಲಲಿತಾ ಸುಂದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಬ್ಬ ಸಂಚಾಲಕರಾಗಿ ಎಲ್ಲ ಕ್ಷೇತ್ರಗಳ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರದ ಸಹಕಾರ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡತಕ್ಕಂಥ ಹಿರಿಯರಾದ ನಮ್ರಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯರು ನಮ್ಮ ಭಾರತೀಯ ಜನತಾ ಪಾರ್ಟಿ ಭೀಮರಾಮ್ ಬಂಗೇರ್ರವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳಿಂದ ಯಾವುದೇ ರೀತಿಯಾದ ಸೇರತಕ್ಕಂಥ ಸಿದ್ದರಾಮ್ ಬಂಗೇರವರನ್ನು ಕೂಡ ನಾನು ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ನಮ್ಮ ಪಾರ್ಟಿಯಲ್ಲಿ ಜನಸಂಘದಿಂದ ಇಲ್ಲಿವರೆಗೆ ನಿರಂತರವಾಗಿ ಪಾರ್ಟಿಯ ಈ ಪಕ್ಷದ ಸಂಘಟನೆಗೆ ಕೆಲಸವನ್ನು ಮಾಡುತ್ತಿರತಕ್ಕಂಥ ಜನತಾ ಪಕ್ಷವನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಕಟ್ಟು ಬೆಳೆಸುವಲ್ಲಿ ಕೆಲಸವನ್ನು ಮಾಡುತ್ತಿರತಕ್ಕಂಥ ನಮ್ಮ ಜಿಲ್ಲಾ ಬಿಜೆಪಿಯ ಮಾಜಿ ಉಪಾಧ್ಯಕ್ಷರ ಆತ್ಮೀಯರು, ನನ್ನ ಸಹೋದರ ಸಮನಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ರವರು ಈ ಭಾಗದಲ್ಲಿ ಬಹಳಷ್ಟು ಈ ಪಕ್ಷ ಸಂಘಟನೆ ಕೆಲಸವನ್ನು ಮಾಡಿ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಈ ಒಂದು ಚುನಾವಣಾ ಚಂದ್ರಶೇಖರ್ ಉಚ್ಚಿಲ್ರವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇಲ್ಲಿ ನೆರೆದಿರತಕ್ಕಂಥ ಇಲ್ಲಿ ನಮ್ಮ ಅದೇ ರೀತಿ ನಮ್ಮ ಹಿರಿಯರು ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಆಡಳಿತ ಮುಖ್ಯಸ್ಥರು ಕೂಡ ನನ್ನ ಎಲ್ಲ ಕೆಲಸಗಳಿಗೆ ಕೂಡ ಅವರ ಮಾರ್ಗದರ್ಶನ ಕೂಡ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಎಲ್ಲ ಪದಾಧಿಕಾರಿ ಬಂಧುಗಳು, ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ಪದಾಧಿಕಾರಿಗಳಿದ್ದಾರೆ, ನಮ್ಮ ಪ್ರೀತಿಯ ಮಾಧ್ಯಮದ ಮಿತ್ರರು ಕೂಡ ನೀವೆಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನ ಜ್ಯೋತಿ ಬೆಳಗಿಸುವ ಮೂಲಕ ನಮ್ಮ ಬಹು ನಿರೀಕ್ಷೆಯ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಹುಶಃ ನಮ್ಮ ಪಾಲಿಗೆ ಇವತ್ತು ಒಂದು ಸಂತೋಷ ದಿವಸ. ದೇವಸ್ಥಾನಕ್ಕೆ ವಾರ್ಷಿಕ ಜಾತ್ರೆ ಇದ್ರೆ, ದೈವಸ್ಥಾನಕ್ಕೆ ವಾರ್ಷಿಕ ಕೋಲ ಇದ್ರೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂತ ಅನ್ನೋದು ಒಂದು ಹಬ್ಬ. ಈ ಹಬ್ಬ ಅರ್ಥಪೂರ್ಣ ಆಗೋದು ಯಾವಾಗ ಅಂತಂದ್ರೆ, ಈ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡಾಗ. ಇವತ್ತಿನ ಪಾಲಿಗೆ ಬಹುಶಃ ಮಂಗಳೂರು ಕ್ಷೇತ್ರ ಅಂತ ನಿರ್ಮಾಣ ಆಗಿದೆ. ಯಾರಲ್ಲಿ ಕಾರ್ಯಕ್ರಮ ಬರಬೇಕಾಗಿತ್ತು, ನೀವು ಎಲ್ಲರೂ ಈ ಕಾರ್ಯಕ್ರಮ ಬಂದಿದ್ದೀರಿ. ಒಬ್ಬನು ಕೂಡ ಬೊಟ್ಟು ಮಾಡಿ ತೋರಿಸುವಂತಿಲ್ಲ, ಇವರು ಬರಲಿಲ್ಲ ಅಂತ ತೋರಿಸುವಂತಿಲ್ಲ, ಎಲ್ಲರೂ ಈ ಕಾರ್ಯಕ್ರಮ ಸಭೆಗೆ ಬಂದಿದ್ದೀರಿ. ಬಹುಶಃ ಇದು ಇಂಗ್ಲಿಷಲ್ಲಿ ಮಾತ್ರ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ. ಉತ್ತಮವಾದ ಒಂದು ಆರಂಭ, ಅದು ಅರ್ಧ ಮುಕ್ತಾಯ ಆದಂತೆ. ಇನ್ನೇನು ಅಲ್ಲಲ್ಲಿ ಸಂಪರ್ಕಗಳು, ಅದು ಕಾರ್ಯಕರ್ತರು ಸಹಜವಾಗಿ ಮಾಡ್ತಾರೆ, ಅದಕ್ಕೆ ತುಂಬಾ ಶ್ರಮ ಪಡುವ ಅಗತ್ಯ ಇಲ್ಲ. ಆದರೆ ಅಭ್ಯರ್ಥಿಗಳು ಸಾಧ್ಯವಿದ್ದಷ್ಟು ಕಡೆ ಅವರ ಇರುವಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ. ಆದರೆ
ನಾವು ಹೇಳ್ತೇವೆ ವಿರೋಧ ಪಕ್ಷದವರು ಅಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ, ಕೋಲಕ್ಕೆ ಬರ್ತಾರೆ, ನೇಮಕ್ಕೆ ಬರ್ತಾರೆ, ಮದುವೆಗೆ ಬರ್ತಾರೆ, ಮುಂಜಿಗೆ ಬರ್ತಾರೆ. ಬಹುಶಃ ಇದನ್ನು ಕ್ಷೇತ್ರದ ಅಭ್ಯರ್ಥಿ ಅಷ್ಟು ಮಾಡಿ ಸಾಕಾಗ್ತದೆ. ಯಾವ್ಯಾವ ಗ್ರಾಮಗಳಿಗೆ ಯಾವ್ಯಾವ ಮನೆಗಳಿಗೆ ಅಡ್ಡಿಯಂತ ಇವರು ಅಭ್ಯರ್ಥಿಗಳು ಬರಬೇಕು ಅಂತ ಕಾರ್ಯಕರ್ತರ ಅಪೇಕ್ಷೆ ಪಟ್ಟಾಗ ಅದನ್ನು ಬಹುಶಃ ಸುಸೂತ್ರವಾಗಿ ನೆರವೇರಿಸೋ ಕೆಲಸ ಅಗತ್ಯ ಇದೆ. ನಾಳೆ ಕಾರ್ಯಕರ್ತರು ನೊಂದ್ಕೊಳ್ತಾರೆ, ನಾವು ಅಲ್ಲಿಗೆ ಅಭ್ಯರ್ಥಿ ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ, ನೀವು ಬರುದಿಲ್ಲ ಅಂದ್ರೆ ಹೇಗೆ? ಆಗ ಅಭ್ಯರ್ಥಿಗಳು ಸಹಜವಾಗಿ ಹೇಳ್ತಾರೆ ಅವರ BJD ನಿಖಲೆ ಮಲ್ತು ಮುಗಿತು ಬಿಡ್ಲೆಪ್ಪ ಅಂತ ಹೇಳ್ತಾರೆ. ಕಾರ್ಯಕರ್ತರು ಆಗ ಮನಸ್ಸನ್ನು ನೊಂದ್ಕೊಳ್ತಾರೆ, ಅದು ಅಗತ್ಯ ಇದೆ. ಅಭ್ಯರ್ಥಿಯೊಬ್ಬ ಹೆಚ್ಚೆಚ್ಚು ಜನಗಳನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆದಾಗ ಕ್ಷೇತ್ರವನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಸತೀಶ್ ಕುಂಬಳವರ ಮಟ್ಟಿಗೆ ವಿರೋಧ ಪ್ರಚಾರ ಇಲ್ಲ, ನಾನ್ ಕಾಂಟ್ರವರ್ಷಿಯಲ್, ನಿರ್ವಿವಾದ ವ್ಯಕ್ತಿ ಒಬ್ಬ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆದಾಗ ಆ ಚುನಾವಣೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಬಹುಶಃ ಸತೀಶ್ ಕುಂಬಳಿ ಸಾಧಿಸಿ ತೋರ್ತಾರೆ. ನಾನು SDP ಇರುವಿಕೆಯ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಯ ಅಸ್ಮಿತೆಯ ಬಗ್ಗೆ. 210 ಬೂತ್ಗಳಲ್ಲಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ತೋರಿಸ್ತಾ ಇರುವ ಉತ್ಸಾಹ ಅದು ಅನನ್ಯವಾದದ್ದು. ಬಹುಶಃ ಈ ಉತ್ಸಾಹ ಮುಂದಿನ ದಿವಸಗಳಲ್ಲಿ ನಮಗೆ ಗೆಲುವಿಗೆ ಕಾರಣ ಆಗ್ತದೆ. ರವೀಂದ್ರನ ನೇತೃತ್ವದ ಚುನಾವಣಾ ನಿರ್ವಹಣಾ ಸಮಿತಿ ಅಲ್ಲಿ ಒಂದು ಅನ್ಯಾನ್ಯ ಜವಾಬ್ದಾರಿ, ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯ ಆದರೆ, ಅದನ್ನ ಕಾಯೇನ ವಾಚ ತೆಗೆದಪರವಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಚುನಾವಣೆ ಗೆಲ್ತೇವೆ. ಅದಕ್ಕಾಗಿ ಒಂದು ವಿಶೇಷ ತಂಡ ರಚನೆ ಆಗಿದೆ. ನಾನು ಆ ಇಡೀ ತಂಡವನ್ನು ಗಮನಿಸ್ತಾ ಇದ್ದೆ, ಹೇಗೆ ಮಾಡ್ಬೋದು, ಯಾರು ಎಲ್ಲಿಗೆ ಸೂಟೇಬಲ್ ಅಂತ ತಿಳಿದು ಪಕ್ಷ ಅಧ್ಯಕ್ಷರು ಬಹುಶಃ ಅದನ್ನು ಮಾಡಿದ್ದಾರೆ. ಇದು ಬಹುಶಃ ನಮ್ಮ ಚುನಾವಣೆಗೆ ತುಂಬಾ ಸಹಕಾರಿ ಆಗ್ತದೆ. ಹಣಬಲ, ಬಾಹುಬಲ ಇದರ ವಿರುದ್ಧ ಸೆಳೆದಿಲ್ಲುವಂತ ಶಕ್ತಿ ಭಾರತೀಯ ಜನತಾ ಕಾರ್ಯಕರ್ತರಿಗೆ ಇದೆ. ತುಂಬ ಬೂತ್ಗಳು ಸ್ವಾವಲಂಬಿ ಬೂತ್ಗಳಿವೆ, ತುಂಬ ಬೂತ್ಗಳು ಕನಿಷ್ಠ ಖರ್ಚನ್ನು ತಕ್ಕೊಂಡು ಕೆಲಸ ಮಾಡುವ ಬೂತ್ಗಳಿವೆ. ಯಾರು ಏನು ಹೇಗೆ ಎಷ್ಟು ಎಲ್ಲಿ ಅಂತ ತಿಳ್ಕೊಂಡು ಚುನಾವಣೆ ನಿರ್ವಹಣಾ ಸಮಿತಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಚುನಾವಣೆ ಗೆಲ್ತೇವೆ. ಜಯರಾಮ್ ಶೆಟ್ಟರು ಈ ಕ್ಷೇತ್ರದ MLAಗೆ ಆಯ್ಕೆಯಾಗಿದೆ, ತುಂಬಾ ಹಳೆ ಕತೆ. ಆದರೆ ಇವತ್ತು ಡಬಲ್ ಇಂಜಿನ್ ಸರ್ಕಾರದ ಕಾರ್ಯಚಟುವಟಿಕೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತದ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ SR ಬೊಮ್ಮಾಯಿಯವರ ನೇತೃತ್ವದ ರಾಜ್ಯ ಸರ್ಕಾರ, 7 ಸರ್ಕಾರಗಳ ಜನಪರ ಆಡಳಿತ, ಈ 7 ಸರ್ಕಾರಗಳ ಜನಸ್ನೇಹಿ ಆಡಳಿತ, ಈ 7 ಸರ್ಕಾರಗಳ ಸರ್ವವ್ಯಾಪಿ ಸರ್ವಸ್ಪರ್ಶಿ ಸರ್ಕಾರ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂತ ನರೇಂದ್ರ ಮೋದಿಯವರ ಸರ್ಕಾರ, ತಳಮಟ್ಟದ ಕಾರ್ಯಕ್ರಮ ಕೂಡ ಮುಟ್ಟುವಂತಹ ಮತವನ್ನು ಕೂಡ ಮುಟ್ಟುವಂತಹ ಬೊಮ್ಮಾಯಿಯವರ ಸರ್ಕಾರ, ಇದು ಸತೀಶ್ ಕುಮಾರ್ ಅವರ ಮಟ್ಟಿಗೆ ಒಂದು ವರದಾನ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಒಂದು ವರದಾನ ಆಗಿದೆ. ಈ ಕೆಲಸವನ್ನು ನಾವೆಲ್ಲ ಒಟ್ಟು ಸೇರಿ ನಿರ್ವಹಿಸಬೇಕಾಗಿದೆ. ಅದಕ್ಕಾಗಿ ಒಂದು ಕೇಂದ್ರ ಬೇಕು. ಆ ಕೇಂದ್ರ ರಚನೆ ಇವತ್ತಿಲ್ಲಿ ಆಗಿದೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ, ಇನ್ನೊಂದು ಕಡೆ ಚುನಾವಣಾ ನಿರ್ವಹಣಾ ಕಚೇರಿ. ಇವತ್ತು ನಾವೆಲ್ಲರೂ ಸೇರಿ ಬೆಳಿಗ್ಗೆ ಗಣಪತಿ ಹವನ ಮಾಡುವ ಮೂಲಕ ದೇವರ ಆಶೀರ್ವಾದ ಕೂಡ ಪಡ್ಕೊಂಡು ನಮ್ಮ ಪಕ್ಷದ ಹಿರಿಯರ ಭಾವಚಿತ್ರಕ್ಕೆ ಶ್ರದ್ಧಾಸುಮನ ಸಮರ್ಪಣೆ ಮಾಡುವ ಮೂಲಕ ಅವ್ರನ್ನು ಕೂಡ ನೆನಪಿಸಿಕೊಂಡು ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇವತ್ತು ಹೊಸ ಚುನಾವಣಾ ಕಚೇರಿ ಉದ್ಘಾಟನೆ ಆಗಿದೆ. ಇವತ್ತು ಉದ್ಘಾಟನೆ ಆದ ಚುನಾವಣಾ ಕಚೇರಿ ಎಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಲಿ. ಈ ಚುನಾವಣಾ ಕಾರ್ಯಾಲಯ ಅದು ಯಶಸ್ವಿಯಾಗಿ ನೆರವೇರಿದ್ದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮಾಗಣೆಯ ದೇವರು ಸೋಮನಾಥ ಈ ಭಾಗದ ಎಲ್ಲ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ನಾನು ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗ್ತಾ ಇದ್ದೆ, ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ನಾನು ತಿಳ್ಕೊಳ್ಳೇ ಇಲ್ಲ. ನಮ್ಮ ಊರಲ್ಲಿ ಪಂಚಾಯತ್ ಚುನಾವಣೆ ಬಂದಾಗ ಅನಿವಾರ್ಯವಾಗಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿಂದ ಅನಿವಾರ್ಯವಾಗಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಪರ್ಧೆ ಕೂಡ ಮಾಡುವಂತ ಅವಕಾಶ
ಸಂತೋಷ ಬಂತು. ಜೊತೆಗೆ ಧಾರ್ಮಿಕವಾಗಿ ಹೆಚ್ಚು ಆಸಕ್ತಿ ಇದ್ದ ನನ್ನ ಮನಸ್ಸು ಈ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲ ಕೂಡ ಆದದ್ದುಂಟು, ಇಲ್ಲ ಅಂತ ಹೇಳಿಲ್ಲ. ಆ ಕಾರಣದಿಂದಾಗಿ ಕೆಲವರಿಗೆ ಸಮಾಧಾನ ಕೂಡ ಆಗಿರ್ಬೋದು, ಅಸಮಾಧಾನ ಕೂಡ ಆಗಿರ್ಬೋದು. ನನ್ನ ರಾಜಕೀಯ ಜೀವನದಲ್ಲಿ ಸಾವಿರಾರು ಸಂಗತಿಗಳು ನಡೆದಿರ್ಬೋದು. ಆದ್ರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು, ನನ್ನ ಎಲ್ಲ ಆತ್ಮೀಯ ಮಿತ್ರರಲ್ಲಿ, ನನ್ನ ಎಲ್ಲ ಆತ್ಮೀಯ ಮತದಾರ ಬಂದವರಲ್ಲಿ, ಎಲ್ಲ ಊರಿನ ಎಲ್ಲ ಜನರಲ್ಲಿ ನಾನು ಆತ್ಮೀಯವಾಗಿ ಎಲ್ಲ ವರ್ಗದ, ಎಲ್ಲ ಸಮಾಜದ, ಎಲ್ಲ ಜನರಲ್ಲಿ ವಿನಂತಿ ಮಾಡುದು, ನನ್ನಿಂದ ಏನಾದ್ರೂ ವ್ಯತ್ಯಾಸ ಆಗಿದ್ರೆ, ನನ್ನಿಂದ ಮನಸ್ಸಿಗೆ ನೋವಾಗಿದ್ರೆ ಎಲ್ಲವನ್ನ ಮರೆತು ಎಲ್ಲವನ್ನ ಭಾರತೀಯ ಜನತಾ ಪಾರ್ಟಿಯ ಒಂದು ಶ್ರೇಯಾಭಿವೃದ್ಧಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನನಗೆ ಪಾರ್ಟಿ ಇಂಥ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನೀಡುವುದರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ವಿಶೇಷವಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪರಿವಾರದ ಎಲ್ಲ ಹಿರಿಯರು ಕೂಡ ಸೇರಿ ನನಗೆ ಇಂಥ ಒಂದು ಅಭ್ಯರ್ಥಿತನದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಗೆದ್ರೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಪರವಾದ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಪರವಾದ ಕೆಲಸ ಕಾರ್ಯಗಳನ್ನು ಮಾಡುವ ಹಿನ್ನೆಲೆಯಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ತಾವೆಲ್ಲರೂ ಮನಪೂರ್ವಕವಾಗಿ ನನಗೆ ಸಹಕಾರವನ್ನು ಮಾಡಬೇಕು. ಈ ಚುನಾವಣೆಯಲ್ಲಿ ಶಕ್ತಿ ಮೀರಿ ತಾವೆಲ್ಲ ದುಡಿಬೇಕು. ನಮ್ಮ ಪಕ್ಷವನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಎದುರು ಕೂತಿರುವ ನಮ್ಮ ಕಾರ್ಯಕರ್ತರೇ ಒಂದು ದೊಡ್ಡ ಆಸ್ತಿ. ಪ್ರತಿ ಕ್ಷಣಕ್ಕೂ ಕಾರ್ಯಕರ್ತರ ಉತ್ಸಾಹ ಮತ್ತು ಎಲ್ಲ ಕಡೆ ಸ್ಪಂದನೆ ಕೊಡುವಂತ ಒಂದು ವಿಷಯವನ್ನ ನೋಡುವಾಗ ನನಗೆ ಅತ್ಯಂತ ಸಂತೋಷ ಆಗ್ತದೆ. ನಾನು ವಿನಂತಿ ಮಾಡುದು, ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಮುಖಾಂತರ ಈ ಭಾಗದಲ್ಲಿ ನಮಗೆ ಯಾವ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಈಗಿನ ಶಾಸಕರು ಏನು ತೊಂದರೆ ಮಾಡಿದ್ದಾರೆ, ತಾರತಮ್ಯ ಮಾಡಿದ್ದಾರೆ, ಅದಕ್ಕೆಲ್ಲದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಯಾರದೇ ಮನಸ್ಸಿಗೆ ನೋವು ಮಾಡದೆ ಎಲ್ಲರನ್ನ ಒಟ್ಟು ತಕೊಂಡು ಹೋಗುವ ಜೊತೆಗೆ ಎಲ್ಲ ವರ್ಗದ ಜನರ, ಎಲ್ಲ ಸಮುದಾಯದ ಜನರ ಅಭಿವೃದ್ಧಿಯ ಕೆಲಸವನ್ನ ಯಾವುದೇ ತಾರತಮ್ಯವಿಲ್ಲದೆ ನಾನು ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಕೊಂಡೋಗಿ ಜೊತೆಯಾಗಿ ಕೆಲಸ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಒಳ್ಳೆಯ ಗಳಿಗೆಯಲ್ಲಿ ಇವತ್ತು ದೀಪವನ್ನ ಬೆಳಗಿಸಿ ಈ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಕಚೇರಿಯ ಮುಖಾಂತರ ಎಲ್ಲ ಜನರನ್ನ ಮುಟ್ಟುವಂತ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ವೈಯಕ್ತಿಕವಾಗಿ ಎಲ್ಲ ಮತದಾರರನ್ನ ಮುಟ್ಟುವಂತ ಅವಶ್ಯಕತೆ ಇದೆ. ಆದ್ರೂ ಈ ಒಂದು ಸೀಮಿತ ದಿನಗಳಲ್ಲಿ ನನಗೆ ಎಲ್ಲ ಮತದಾರರನ್ನು ಮುಟ್ಟುವುದು ಸಾಧ್ಯ ಇಲ್ಲ, ಎಲ್ಲ ಮನೆಗಳನ್ನು ಮುಟ್ಟುವುದು ಸಾಧ್ಯ ಇಲ್ಲ, ಎಲ್ಲ ಊರುಗಳನ್ನು ಮುಟ್ಟುವುದು ಕೂಡ ಸಾಧ್ಯ ಇಲ್ಲದ ಮಾತು. ಆ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ನನ್ನ ಪರವಾಗಿ ಎಲ್ಲ ಕಡೆ ನಮ್ಮ ಎಲ್ಲ ಆತ್ಮೀಯ ನಾಯಕರೆಲ್ಲರೂ ಈ ಒಂದು ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ. ದಯಮಾಡಿ ನಾವು ಚುನಾವಣೆಯ ನಂತರ ಖಂಡಿತವಾಗಿ ಎಲ್ಲ ಭಾಗದಲ್ಲಿ ಎಲ್ಲ ಮನಗಳನ್ನು ಮುಟ್ಟುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ತಾವೆಲ್ಲರೂ ಸಂಪೂರ್ಣವಾದ ಆಶೀರ್ವಾದ ಮಾಡುವುದರ ಮುಖಾಂತರ ಮೇ 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾವರೆ ಚಿಹ್ನೆಗೆ ನಿಮ್ಮೆಲ್ಲ ಮತವನ್ನ ಕೊಡುವ ಮುಖಾಂತರ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ, ಇವತ್ತು ನಾವು ನಾಮಪತ್ರದ ಒಂದು ಸಾಂಕೇತಿಕವಾದ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಹೊರತು 20ನೇ ತಾರೀಕು ರಾಜ್ಯಾಧ್ಯಕ್ಷರ ಸೂಚನೆ ಮತ್ತು ನಮ್ಮೆಲ್ಲರ ನಿರ್ಣಯದ ಪ್ರಕಾರ 20ನೇ ತಾರೀಕು ನಾವು ನಾಮಪತ್ರವನ್ನು ಕೊಡುವ ಬಗ್ಗೆ ಈಗಾಗಲೇ ಎಲ್ಲ ಘೋಷಣೆ ಮಾಡಿದ್ದೇವೆ. ಆ ದಿವಸ ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ನಾವು ಕೊಡ್ತೇವೆ. 9 ಗಂಟೆಗೆ ಸರಿಯಾಗಿ ಇಲ್ಲಿಂದ ಬೃಹತ್ ಪಾದಯಾತ್ರೆ ಮುಖಾಂತರ, ತೊಗೋಟಿನ ತನಕ ಪಾದಯಾತ್ರೆ ಮುಖಾಂತರ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿಯನ್ನ ಮಾಡುತ್ತಾ, ಎಲ್ಲೆಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನು ಕರ್ಕೊಂಡು ಬರ್ಲಿಕ್ಕೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು, ನಮ್ಮ ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ, ಸನ್ಮಾನ್ಯ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಚುನಾವಣಾ ಸಂಚಾಲಕರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಸಂಗತಿಗಳನ್ನು ತಮಗೆ ತಿಳಿಸ್ತಾರೆ. ಎಲ್ಲರೂ ಸಂಪೂರ್ಣವಾದ ಆಶೀರ್ವಾದವನ್ನ, ಸಹಕಾರವನ್ನ ನೀಡಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಲಿಕ್ಕೆ ಸಹಕಾರಿಯಾಗಬೇಕು ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಿವೇದನೆಯನ್ನ ಮಾಡಿಕೊಂಡು ನನ್ನ ಮಾತನ್ನು ನಿಲ್ಲಿಸೇನೆ. ಇಂಕ್ ಮಾತ ತೋಜೊಂದುಂಡು ವಾರಿ ಘಟಾನುಘಟಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ನಕ್ಲು, ಉಪಮುಖ್ಯಮಂತ್ರಿ ಆಯ್ನಕ್ಲು, ಮಿನಿಸ್ಟರ್ ಆಯ್ನಕ್ಲು, MLA ಆಯ್ನಕ್ಲು ಬೇಕ ನೆಟ್ಟಿತ್ತಿನಕ್ಲಿಗೆ ಸೀಟು ತಿಕ್ಕಂದ ನಂಜನ ಪೊತ್ತು ಸೀಟು ಆಪೂಜೆ ಪಂಚಾಯತಿಗೆ ಅಕ್ಲಿನ ವಿಶಾಲವಾಯನ ಹೃದಯದ ಉಲಯ ಎಂಚಿನ ವಿಷ ಬೀಜ ಬಿತ್ತು ಹೆಂಗ್ ಗೊತ್ತಿಜ್ಜಿ ಆ ಪಕ್ಷ ಬುಲೆಪ್ಪದು ಇದೇ ಮುಟ್ಟ ಎತ್ತೈ ನಂಜನಕ್ಕೆಲ್ಲ ಈ ಪಕ್ಷದ ವಿರೋಧ ಮಂತದೆ ಬೇಕ ಪಾರ್ಟಿಗೆ ಪೋಪುನ ತೋಜುಂಡು. ಆಂಡ ಏತಾ ವರ್ಷ ನಮ್ಮ ಮನ್ಪುಡಿ ನಮ್ಮ ಮುಟ್ಟದಿಪ್ಪೋಡು ನಮ್ಮ ಜಾತಿ ಮತ ಭೇದ ಬುಡ್ದು ಶ್ರೀಮಂತ ಬಡತನ ಅಂತರ್ಜನ ನಮ್ಮ ಒಂಜಪ್ಪ ಜೋಕುಲ ಇಪ್ಪೋಡು ಕೇವಲ
ಅಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲೋಡು ಸೋತಿ ಬಕ್ಕ ಮಂಡ್ಯ ವೆಚ್ಚ ಮಾಡ್ಬಿಡಿ ಸೋತಿ ಬಕ್ಕ ಮಂಡ್ಯ ವೆಚ್ಚ ಆಯ್ ಗೆಲ್ತೆಗೆ ಕಾದರು ಗೆಲ್ತೇನಂದು ಬಂದ್ಬಿಡತ್ತೆ ಕಾದರ್ನ ಸೋಪವಣಿ ಎಂಚ ಬಂದ್ಬಿನ ಲೆಕ್ಕಾಚಾರ ನಮ್ಮ ಕಾರ್ಯಕರ್ತರು ಮನ್ಕೊಡು ಹೊರತು ಏನು ಕೇವಲ ನಿರ್ವಹಣಾ ತಂಡದಾಗಿ ಮಂತಾರೆ ಸಾಧ್ಯ ಇಜ್ಜಿ ಕ್ಯಾಂಡಿಡೇಟ್ ಮಾಡ್ತಾರೆ ಸಾಧ್ಯ ಇಜ್ಜಿ ಕ್ಷೇತ್ರದ ಅಧ್ಯಕ್ಷ ಮಾಡ್ತಾರೆ ಸಾಧ್ಯ ಇಜ್ಜಿ ಪ್ರಭಾರಿ ಮಾಡ್ತಾರೆ ಸಾಧ್ಯ ಇಜ್ಜಿ ಇಲ್ಲಿಲ್ಲಡೆ ಪೋಪಿನಂಚಿನ ಕಾರ್ಯಕರ್ತರೇ ಮನ್ಪನೆ ಹೊರತು ಅಕ್ಲೆಗೆ ಇಪ್ಪನ ಶಕ್ತಿ ಹೊರತು ಬೇರೆ ಶಕ್ತಿ ಇಜ್ಜಿ ಐಕ್ಯ ಬರದ ಯಾನಿತ್ತೆ ಪ್ರತಿ ಒಂದು ಕಾರ್ಯಕರ್ತರ ವಿಶ್ವಾಸದ ತಂದು ಆಯಾಯ ಬೂತ್ ಸಮಿತಿಯ ಅಧ್ಯಕ್ಷರು ಅಕ್ಲೆ ಟೀಮ್ಲ ವಿಶೇಷವಾದ ಗೌರವ ಕೊಡೊಂದು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ವಿಶ್ವಾಸದ ತಂದು ನೆಡ್ದು ತುಂಬು ನಮ್ಮ ಮಾತ ರಾತ್ರಿ ಬಗೆಲಿ ಗೆಲ್ಪೈ ನಂಚಿನ ಪಂಚಾಯತ್ ಮೆಂಬರ್ ನಗಲೆ ತಾಲೂಕು ಪಂಚಾಯತ್ ಮೆಂಬರ್ ನಗಲೆ ಜಿಲ್ಲಾ ಪಂಚಾಯತ್ ಮೆಂಬರ್ ನಗಲೆ ಮುರನೇರ್ದ ಬಕ್ಕರ ಮುರನೇರ್ದ ಬಕ್ಕ ಬೇಲ ಮನ್ಪುಣತ್ತು ಪಾರ್ಟಿ ಬೇಲ ಮನ್ಪಡು ಪಾಗಾಗ್ಲೆ ಎಂಚಿನ ಜವಾಬ್ದಾರಿ ಅಕ್ಲೆ ಬರೆದು ರಾತ್ರಿ ಬಗೆಲಿ ಹೋರಾಟ ಮಂತ್ರದಲ್ಲಿ ಇತ್ತಾಗ್ಲೇ ಆ ಬೇಲಾತಿಜಿ ಈ ಬೇಲಾತಿಜಿ ಬಂದು ಬಿರೇಲು ತೋಜವನು ಉಂಟವರು ಬಂದು ಮುರನ್ನು ಪ್ರೆಸ್ ಮೀಟ್ ಬಂದ್ರೆ ಇತ್ತ ಎಂಚಿನ ಇತ್ತನಲ್ಲ ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಾಲ್ರೇನು ಅವು ಪಾರ್ಟಿ ತೂಕದು ಅಳತೆ ಮಂತ್ರು ಆರೇ ಯೋಗ್ಯ ಅಭ್ಯರ್ಥಿ ಬಂದು ನಡೆದವರ ಅದಕ್ಕೆ ನಮ್ಮ ಸೀಟು ಕೊಡ್ತೀನಿ ಅಂಚಾಯ್ ನಡೆದವ ಅರ್ನ ನೆಗೆಟಿವ್ ಏರ್ಲ ನೆಗೆಟಿವ್ ಪಾತ್ರೆ ನಂಗೆ ಮೈನಸ್ ಅರೆನ ಎಂಚಿನ ಮಾತ ಪಾಸಿಟಿವ್ ಉಂಟು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೇರೆ ಬಸವರಾಜ ಬೊಮ್ಮಾಯಿ ನಮ್ಮ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅಕ್ಕಳು ಮಂತ್ರದ ನಂಚಿನ ಎಡ್ಡೆಡ್ಡ ಬೇಲೆ ಅಕ್ಕಳು ಮಂತ್ರಿ ನಂಚಿನ ಸಂಘಟನೆ ಪ್ರತಿ ಒರಿಯೊರಿಯರ ಬಣ್ಣೊಂದು ಬೋನು ನಾನು ಮಾತಾಡಿ ನಂಗೆ ಲಾಭ ಹೊರತು ನಮ್ಮ ಎಂಚಿನ ಮನಸ್ಸರೆ ಕಿಂಚಿತ್ ಇನ್ನೊಂದು ಬಣ್ಣದೆ ಓಟು ಕೊರುವೇರ ಆರು ಗೊಬ್ಬೇರ ನೇನು ಪನ್ಪು ನೀನು ಉಂಟಲೆ నేను పన్పునాథ పొడుతూ రడ్డి ఇల్లడిపోదు కారు పత్తదు ಒಂಜಿ ಓಟು ದೆಪ್ಪರೆ ಸಾಧ್ಯ ಉಂಡತೂಲೆ ನಮ್ಮ ಸಂಬಂಧದ ಉಲೈರ್ದು ಏರಾಲ ಒಂಜಿ ಓಟು ಕೊಡುಪು ಜೇರು ಬಂದ ಅಕ್ಲೆ ನಮ್ಮ ಮನಸ್ಥಿತಿ ಎಂಜಿನ ತೂದು ಅಕ್ಲೆ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ ಆಪಂಡ ತೂಲೆ ಇನ್ನೂ ನಮ್ಮ ರೆಪ್ಪುನಂಚಿನ ದೇಹ ಹೊರತು ಬಾಕಿ ಕಾದರ SDP ದಲನ ಆಮ್ ಆದ್ಮಿಯ ಅಕ್ಲು ಪಾಡೂರು ಅಕ್ಲು ಗೆಲ್ಪೂರು ಅಕ್ಲೆ ನಾತಿಗೆ ಬೇಲೆ ಮಂತ್ವಾಡು ನಮ್ಮ ಓಟುನು ನಮ್ಮ ಪಾದವನಂಚಿನ ಬೇಲೆ ಮಂತ್ರ ನಾನು ಮಾತ್ರ ನಂಗೆ ಎಲ್ಲ ಗೆಲ್ಪರೆ ಸಾಧ್ಯ ಹೊರತು ಬೇಟದಾಲಜ್ಜಿ ನಮ್ಮ ಏರಿಯರನ್ನು ಮೆತ್ತು ವಿರೋಧವಾದ ಭಾಷೆ ಐನು ಉಂಟಲೆ ಐನು ಒಂಜೇಳು ಮನ್ಪು ನಾನು 13 ತಾರೀಖದ ಬಕ್ಕ ಮನ್ಬಲೆ ಇತ್ತೆ ನಂಗೆ ಎಂಜಿನ ಬಣ್ಣನ ನಿಗ ತೀರು ನಾನು ಕಾಣೆ ಭಾರಿ ತುಂಬು ಭಾರಿ ನೆಟ್ಟುಂಡು ಕಾಣೆ 8 ಗಂಟೆ 11 ಗಂಟೆ ಮುಟ್ಟ ಪೋಯಾರ ಪ್ರಯತ್ನ ಮನ್ಬಲೆ ಬಯ್ಯಡು 5 ಗಂಟೆ ಹಿಡಿದು ರಾತ್ರಿ 11 ಗಂಟೆ ಮುಟ್ಟ ಪೋಯಾರ ಪ್ರಯತ್ನ ಮನ್ಬಲೆ ಬೇಲೆಗೆ ಪೋತು ನಗ್ಲೆ ಇಜ್ಜೇರನ್ನೆಲ್ಲ ಅಗ್ಲೆ ಇಲ್ಲಾಡು ಆಗ್ಲಿ ಯಪ್ಪ ಬರ್ತಾರೆ ಕಾಪ್ಲೆ ನಾವು ಬರಿತಿನ ಒಂಜಿ ವಿರೋಧಿನ ಇಲ್ಲಲ್ಲ ಬಿಡುಚಿ ಒಂಜಿ ವಿರೋಧಿನ ಇಲ್ಲಲ್ಲ ನಮ್ಮ ಬುಡ್ಪು ನೋಡಿಸಿ ಅಲ್ಪಸಂಖ್ಯಾತರ ಇಲ್ಲಡೆಲ್ಲ ನಮ್ಮ ಬೋರ್ಡು ಅಲ್ಪಸಂಖ್ಯಾತರ ನಮ್ಮ ಪರವಾದ ಉಳ್ಳೇರು ಅಲ್ಪಸಂಖ್ಯಾತರ ನರೇಂದ್ರ ಮೋದಿಜಿನ ಯೋಜನೆಯನ್ನು ಗೆದ್ದನಂದ್ರೆ ಏಳು ಹೆಜ್ಜೆರು ಇನ್ನು ಎಲ್ಲಿ ಜೋಕ್ಲೆ ಪತ್ತನ ಸ್ಕಾಲರ್ಶಿಪ್ ಪತ್ತನ ಕೃಷಿ ಸಮ್ಮಾನ ಯೋಜನೆ ಮುಟ್ಟಲ ನರೇಂದ್ರ ಮೋದಿಜಿ ಕೇವಲ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿಗೆ ಮಾತ್ರ ಯೋಜನೆ ಮಂತ್ರಿನತ್ತೆ ಈ ದೇಶದ ಪೂರ ನಾಗರಿಕರಿಗೆ ಯೋಜನೆ ಮಂತ್ರಿನಿ ಹೋದ ಅಕ್ಕಲ ಎಂಜಿನ ಮೋದಿಜಿಗೆ ಬಸವರಾಜ ಬೊಮ್ಮಾಯಿಜಿಗೆ ನಳಿನ್ ಕುಮಾರ್ ಕಟೀಲ್ಗೆ ಜನ ಬಿಜೆಪಿಗೆ ನೀಡಿರನ್ನ ನಿಗಲ ಲೀಸ್ಟ್ ತೋಜಲೆ ಆ ಲೀಸ್ಟ್ ಅನ್ನು ವಾಟ್ಸಪ್ ಪಾರ್ಟಿ 156 ಯೋಜನೆ ಎಲ್ಲ 6 ಮಂತ್ರದ ಬೇಲೆದ ಯೋಜನೆ ಒಂದು ತೋಜಲೆ ನಿಗಿತ್ತು 156 ಮಂದಿಗೆ ಬಾಯಿಪಾಠ ಬರ್ಪುಜಿ ನನ್ನ 5 ಬತ್ತನ್ನು ಬಾಯಿಪಾಠ ಮನ್ಬಲೆ 5 ಬತ್ತನ್ನು ಪ್ರತಿ ಒಂದು ಕಾರ್ಯಕರ್ತ ಮನ್ಬಲೆ ಒಂಜಿ ಜನಧನ ಯೋಜನೆ ಒಂಜಿ ಆಯುಷ್ಮಾನ್ ಯೋಜನೆ ಒಂಜಿ ಉಜ್ವಲ ಯೋಜನೆ ಒಂಜಿ ಕೃಷಿ ಸಮ್ಮಾನ ಯೋಜನೆ ಒಂಜಿ ಮುದ್ರಾ ಯೋಜನೆ ಇಂಜಿನ 5 ಯೋಜನೆ ನೆನಪು ಮಂತ ಇಲ್ಲಿಲ್ಲಡೆ ಬೋರ್ನಲ್ಲ ನಮ್ಮ ಸತೀಶ್ ಕುಂಪಲ್ರ ಅಯ್ಯಷ್ಟು ಓಡಿದಿಪ್ಪೇರು ಕ್ಯಾಂಡಿಡೇಟ್ನೇ ತೂಕುನೆತ್ತಿ ಪಾರ್ಟಿನು ತುಪ್ಪೇರು ಪಾರ್ಟಿ ಮಂತ್ರಿ ಬೇಲ ತುಪ್ಪೇರು ಮೋದಿಜಿ ಮಂತ್ರಿ ಬೇಲ ಮಂತೇರು ಆ ಬೇರೆ ಬಸವರಾಜ ಬೊಮ್ಮಾಯಿ ಇನ್ನು ಮಂತ್ರಿ ವಿದ್ಯಾಸಿರಿ ಪ್ರತಿ ಒಂಜಿ ಜೋಕುಲ್ಲದೆ ತೊಂದರೆ ಅಕ್ಲೆ 5 ಇಲ್ಲಿಲ್ಲಡೆ ಬನ್ಲೆ 5 ಇಲ್ಲಡೆ ಈತ ಜನ ದಾಲತ್ತು ಇಂದು ನಿಖಲು 10 ಜನ ಬಂದ 10 ಜನ 100 ಜನ ಬಂದ 100 ಜನ 1000 ಜನ ಬಂದ ಆನ ನಮ್ಮ ಎನಿ ಕಾಸ್ಟ್ ನಮ್ಮ ಇನಿರ್ದ ಬಕ್ಕ ನಮ್ಮ ಒಂಜೇ ಡೇ ಏರ್ಪಡು ನಮ್ಮ ಕೈಗೆ ಒಂದು ವಾಟರ್ ಲಿಸ್ಟ್ ಇಪ್ಪಡು ನಮ್ಮ ಕೈಗೆ ವಾಟರ್ ಲಿಸ್ಟ್ ಇದ್ದು ನಾನು ಏರ್ನ ಮತದಾರ ಪಟ್ಟಿ ಉಂಡ ಇದ್ದಂಗೆ ಗೊತ್ತಿದ್ದ ಇತ್ತು ನನ್ನ ಪಿದ ಇತ್ತನಕ್ಕೆ ತೆರಪಂಜಿನ ಬೇಲ ಮನ್ಪುಗ ಮಾತೆಲ್ಲ ಒಟ್ಟಾದ ಒಂಜಾದ ಜಾತಿ ಮತ ಬೇಜನ ಶ್ರೀಮಂತ ಬಡತನ ಅಂತರಿದ್ದಂಗ ನಮ್ಮ ಮಾತ ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಲು ಬಂದ್ಬನ ಲೆಕ್ಕಾಚಾರರು ಸತೀಶಣ್ಣನ ಸಹಾಯಕತೆ ಗೆಲ್ಪವನೇ ನಮ್ಮ ಧ್ಯೇಯ ಬಂದ್ಬನ ನಡೆದಾದ ನಂಗೆ ದಿಂಜ ಸಮಸ್ಯೆ ಇತ್ತು ಆರ್ಥಿಕ ಸಮಸ್ಯೆ ಇತ್ತು ಆರೋಗ್ಯದ ಸಮಸ್ಯೆ ಇತ್ತು ಕುಟುಂಬದ ಸಮಸ್ಯೆ ಐದು ಮಾತ ಬರಿಕದಿದೆ ಆ 10 ತಾರೀಕು ಮುಟ್ಟ ನಮ್ಮ ನಿರಂತರ ಬೆಂಕ ಎಲ್ಲಂಜ ನರಪನಂಜನ 20 ತಾರೀಕು ನರಪನಂಜನ ಆ ಬಾರಿಮಲ್ಲ ಸಭೆಗೆ ಮಾತ್ರ ಬಾರಿಮಲ್ಲ ಸಂಖ್ಯೆ ಜನ ಬರ್ತದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮನ್ಪುಳೆ ಪನ್ನೊಂದು ಪಾತ್ರ ಅವಕಾಶ ಮಂತ ಕೊಟ್ಟು ನನಗೆ ಪೂರೈಗಳನ್ನು ಉಡಲಿಂಜಿನ ಸೊಲ್ಮೇಲಿನ ಸಂದ ಒಂದು ಮಂಗಳೂರು ಮಂಡಲದ ಅಭ್ಯರ್ಥಿಯಾಗಿರುವಂತ ಸತೀಶ್ ಕುಂಪಲ್ರವರು ಮತಯಾಚನೆಯನ್ನ ಪ್ರಮುಖರೊಂದಿಗೆ ಮಾಡಿ ನಾಮಪತ್ರ ಸಲ್ಲಿಕೆಗೆ
ಹೊರಟಿರುವಂತಹ ಶುಭ ಸಂದರ್ಭದಲ್ಲಿ ಬಹುಶಃ ಮನಬಿಚ್ಚಿ ತನ್ನೆಲ್ಲ ಮಾತುಗಳನ್ನ ಜಿಲ್ಲೆ ಉಪಾಧ್ಯಕ್ಷರಾಗಿರುವಂತ ಸಂತೋಷನ್ನ ಹೇಳಿದ್ರು. ಇಡೀ ಜಿಲ್ಲೆಯಲ್ಲಿ ಅಂತಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಸಂದೇಶ ಹೋಗಿದೆ, ತಮ್ಮೆಲ್ಲರ ಗಮನಕ್ಕಿರಲಿ. ಒಂದು ಸಂದೇಶವನ್ನ ಮಂಗಳೂರು ಮಂಡಲದಿಂದ ತಾವು ರವಾನಿಸಿದ್ದೀರಿ. ಯಾವ ಸಂದೇಶ? ಯಾವ ಸಂದೇಶ ಅಂತ ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಎಲ್ಲ ಪ್ರಮುಖರು ಒಟ್ಟಾಗಿ ಒಗ್ಗಟ್ಟಾಗಿ ಇಲ್ಲಿ ಮೊನ್ನೆಯಿಂದ ಚುನಾವಣಾ ಕೆಲಸ ಕಾರ್ಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಒಂದು ಸಂದೇಶ ಬಹಳ ಸಂತಸದಾಯಕವಾಗಿ ಹೊರಗಿನ ಸಮಾಜದಲ್ಲಿ ಹೋಗ್ತಾ ಇದೆ. ಮಂಗಳೂರು ಮಂಡಲದಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿದ್ದಾರೆ. ಬಹಳ ಚೆನ್ನಾಗಿ ಚುನಾವಣಾ ಕಾರ್ಯತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಯಾವ ಕೆಲಸ ಕಾರ್ಯಗಳು ಇದೆ ಅದನ್ನೆಲ್ಲ ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ ಎಂಬ ಸಂದೇಶ ಹೋಗಿದೆ. ನಮ್ಮೆಲ್ಲರ ಗಮನದಲ್ಲಿರಲಿ, ನಮ್ಮ ರಾಜ್ಯದ ಗೌರವಿತ ರಾಜ್ಯಾಧ್ಯಕ್ಷರು ಈ ಭಾಗದ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ ಒಂದು ಹಿರಿಮೆಯ ಗರಿಯನ್ನ ನಾವು ಕೊಡಬೇಕಾದ್ರೆ ಮಂಗಳೂರು ಮಂಡಲದ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಿಕೊಡ್ಬೇಕು. ಮಂಗಳೂರು ಮಂಡಲದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ಬೇಕಾದ್ರೆ ಯಾವ ತಂತ್ರಗಾರಿಕೆಗಳನ್ನ ಮಾಡಬೇಕು? ನಾವು ನಮ್ಮ ಕೇಂದ್ರದ ಗೌರವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಬೇಕಾದಷ್ಟು ಅನುದಾನಗಳನ್ನ ಈ ಭಾಗಕ್ಕೆ ನಮ್ಮ ಕೇಂದ್ರ ರಾಜ್ಯ ಕೊಟ್ಟರೂ ಕೂಡ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಈ ಭಾಗದಲ್ಲಿ ಜಾಸ್ತಿ ಹೆಚ್ಚು ಅನುದಾನಗಳನ್ನು ತಂದು ಕೆಲಸ ಕಾರ್ಯಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನನಗೆ ಕಷ್ಟ ಆದೀತು ಎಂಬ ಆತಂಕದಿಂದ ಈ ಭಾಗದಲ್ಲಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡದೆ ನಮ್ಮ ವಿರೋಧ ಪಾರ್ಟಿಯಲ್ಲಿದ್ದುಕೊಂಡು ಈ ಭಾಗದ ಶಾಸಕರಾಗಿದ್ದಂತಹ ಖಾದರ್ ಅವರು ಏನು ಕೆಲಸ ಕಾರ್ಯಗಳನ್ನ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಯಾಗಿರುವಂತಹ ಗೆದ್ದು ಬರುವಂತಹ ಸತೀಶ್ ಕುಂಬಾಲ್ ರವರು ಖಂಡಿತವಾಗಿಯೂ ನಮ್ಮೆಲ್ಲ ಆಸೆಯನ್ನ ಈಡೇರಿಸ್ತಾರೆ. ಒಂದು ಕಪ್ಪು ಚುಕ್ಕೆ ಇತ್ತು. ಯಾವ ಕಪ್ಪು ಚುಕ್ಕೆ? ಕರಾವಳಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಸೀಟು ಕೊಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ. ಆ ಕಪ್ಪು ಚುಕ್ಕಿ ಈ ಸಲ ಹೋಗಿದೆ. ಇದಕ್ಕಿಂತ ಮೊದಲೇ ಭಾರತೀಯ ಜನತಾ ಪಾರ್ಟಿ ಶಕುಂತಲಾ ಶೆಟ್ಟಿ ಅವರನ್ನ ಇಲ್ಲಿ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಒಂದು ಕಾಲ ಇತ್ತು. ಇದೀಗ ಸುಳ್ಯ ಮತ್ತು ಪುತ್ತೂರು ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿರುವಂತಹ ದ್ರೌಪದಿ ಮುರ್ಮುರವರು ಡೆಲ್ಲಿಯಲ್ಲಿ ಕೂತುಕೊಂಡಿದ್ರೆ, ಸುಳ್ಯದ ಹಳ್ಳಿಯಲ್ಲಿ ಭಾಗೀರಥಿ ಮುರ್ಮು ಅಂದ್ರೆ ಭಾಗೀರಥಿ ಮುರುಳ್ಯರವರು, ಭಾಗೀರಥಿ ಮುರುಳ್ಯರವರಂತ ನಮ್ಮ ಸಹೋದರಿಗೆ ಸೀಟು ಕೊಟ್ಟು ಎಷ್ಟೋ ವರ್ಷಗಳಿಂದ ಕೆಲಸ ಕಾರ್ಯಗಳನ್ನ ಸಂಘಟನಾತ್ಮಕವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಆಶಾ ತಿಮ್ಮಪ್ಪ ಗೌಡ್ರು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ವಿಶೇಷವಾಗಿ ಒಂದು ಗಮನಿಸಿರತಕ್ಕ ಅಂಶ ಅಂತಂದ್ರೆ, ಇಬ್ರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರು, ಭಾಗೀರಥಿ ಮತ್ತು ಆಶಾ ತಿಮ್ಮಪ್ಪ ಗೌಡ್ರವರು. ಇಂಥ ಸಹೋದರಿಯರಿಗೆ ಸೀಟನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಪಾರ್ಟಿ ಈ ಭಾಗದಲ್ಲಿ ಸತೀಶ್ ಕುಂಬಾಲ್ ರವನ್ನ ಆಯ್ಕೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡುವುದು ಎಂಬ ಭರವಸೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ಆ ಮಾತನ್ನ ಉಳಿಸಿಕೊಡ್ಬೇಕು. ಆ ಮಾತನ್ನ ಉಳಿಸಿಕೊಡ್ಬೇಕಾದ್ರೆ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಹಿರಿಯರು ಒಗ್ಗಟ್ಟಾಗಿ ಎಲ್ಲ ಪ್ರಮುಖ ಕಾರ್ಯಕರ್ತರು ಒಗ್ಗಟ್ಟಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನೆಯನ್ನ ಮುಟ್ಟಿ ಮನವನ್ನ ತಟ್ಟಿ ಮತವನ್ನ ಕೇಳಿದಂತ ಸಂದರ್ಭದಲ್ಲಿ 100ಕ್ಕೆ 100 ನಾವು ಯಶಸ್ವಿ ಆಗುತ್ತೇವೆ. 100ಕ್ಕೆ 100 ಈ ಭಾಗದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸತೀಶ್ ಕುಂಬಾಲ್ ರವರನ್ನ ಬೆಂಗಳೂರಿನ ವಿಧಾನಸಭೆಗೆ ನಾವು ಕಳಿಸಿಕೊಡ್ತೀವಿ ಎಂಬ ಭರವಸೆಯೊಂದಿಗೆ ಎಲ್ರೂ ಕೂಡ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಮನಸ್ತಾಪ ಇಲ್ಲ. ಅಭ್ಯರ್ಥಿಯಿಂದ ಹಿಡಿದು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರುವಂತ ಹೇಳುತ್ತಾ ಶುಭ ಸಂದರ್ಭದಲ್ಲಿ ಹಿರಿಯರ ಕೈಯಲ್ಲಿ ದೀಪವನ್ನ ಬೆಳಗಿಸಿದ್ರು. ಪಾರ್ಟಿಗೋಸ್ಕರ ಈ ಭಾಗದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಹಿರಿಯರು ದೀಪವನ್ನ ಬೆಳಗಿಸಿ ಶುಭವನ್ನ ಹಾರೈಸಿದ್ದಾರೆ. ಕೂತಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಎಷ್ಟೋ ವರ್ಷಗಳಿಂದ ಪಾರ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದೀರಿ. ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದು
ಕೂಡ ವಿಜಯೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ನಾವು ನಂಬಿರ್ತಕ್ಕಂಥ ಕಟೀಲು ಮಾತೆ ನಮ್ಮೆಲ್ಲರನ್ನ ಅನುಗ್ರಹಿಸಲಿ. ಅದೇ ರೀತಿ ರಾಜ್ಯದಿಂದ ಇನ್ಚಾರ್ಜ್ ಆಗಿ ಈ ಭಾಗಕ್ಕೆ, ಈ ವಿಧಾನಸಭಾ ಕ್ಷೇತ್ರಕ್ಕೆ ರವೀಶ್ ತಂತ್ರಿ ಕುಂಟಾರ್ರವರು ನಿನ್ನೆಯಿಂದ ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದಿದ್ದಾರೆ ರಾಜ್ಯದಿಂದ. ಬಹುಶಃ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಟ್ಟಿಗೆ ಅವರು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಚುನಾವಣಾ ಕಾರ್ಯಾಲಯ ಅಂತಂದ್ರೆ ನಮ್ಗೆಲ್ರಿಗೂ ಕಾರ್ಯದಕ್ಷತೆಯಿಂದ, ಕಾರ್ಯತತ್ಪರತೆಯಿಂದ, ಕಾರ್ಯಶೀಲತೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕಿರುವಂತ ಇದೊಂದು ದೇವಾಲಯದ ನಾವೆಲ್ಲರೂ ಎಣಿಸುತ್ತಾ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ, ಮಂಡಲ ಅಧ್ಯಕ್ಷರಾಗಿರುವ ಚಂದ್ರಹಾಸ್ ಪಂಡಿತ್ರವರ ತಂಡದ ನೇತೃತ್ವದಲ್ಲಿ, ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ಅಣ್ಣನ ನೇತೃತ್ವದಲ್ಲಿ ತಾವೆಲ್ಲರೂ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರುವ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನ ಹಾರೈಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की. ಸಭೆ ಕೊನೆ ಅಂತ ದಯಮಾಡ್ತದೆ ನಮ್ಮ ಶಕ್ತಿ ತೋರಿಸಬಹುದು. बोलो भारत माता की, ಭಾರತೀಯ ಜನತಾ ಪಾರ್ಟಿ ಕಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿರುವಂತಹ TG ರಾಜಾರಾಮ್ ಭಟ್ರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ ಮತ್ತು ವೇದಿಕೆ ಎದುರುಗಡೆ ಇರುವಂತಹ ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಇರುವಂಥ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಅಭ್ಯರ್ಥಿಯನ್ನು ಪಕ್ಷ ಘೋಷಿಸಿದೆ. ಪಕ್ಷ ಘೋಷಿಸಿರುವಂಥ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದು. ಮನೆ ಮನೆಗೆ ಮತ ಕೇಳುವ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನಾನೇ ಅಭ್ಯರ್ಥಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ನಾವು. ಸತೀಶ್ ಕುಂಪಲ್ ನಮ್ಮೆಲ್ಲರ ಅಭ್ಯರ್ಥಿ, ಆದರೆ ಪ್ರತಿಯೊಬ್ಬರ ಮನದಲ್ಲೂ ಕೂಡ ನಾನೇ ಅಭ್ಯರ್ಥಿ ಅನ್ನುವಂಥ ಮನಸ್ಸಿನಲ್ಲಿಟ್ಟುಕೊಂಡು ಮತವನ್ನು ಕೇಳುವಂಥ ವ್ಯವಸ್ಥೆಗಳಾದಾಗ ಖಂಡಿತವಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ವಿಧಾನಸಭೆಗೆ ಕಳಿಸುವಂಥದ್ದು ಯಶಸ್ವಿಯಾದಂಥ ಕೆಲಸ ಕಾರ್ಯ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಬಂಧುಗಳೇ. ಹಾಗಾಗಿ ಇವತ್ತು ಸೇರಿದಂಥ ನಾವೆಲ್ಲರೂ ಕೂಡ ನಮ್ಮ ಬೂತಿನಲ್ಲಿ ಪೇಜಿ ಪ್ರಮುಖರಾದಿಯಾಗಿ ಕೆಲಸ ಮಾಡುವಾಗ ನಾನೇ ಅಭ್ಯರ್ಥಿ ಅನ್ನುವಂಥ ಮನಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು. ನಮ್ಗೆಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ಇವತ್ತು ಟಿಕೆಟ್ ತಪ್ಪಿದಾಗ ಯಾವ್ಯಾವ ಮನಸ್ಥಿತಿಯಲ್ಲಿ ಯಾವ್ಯಾವ ನಾಯಕರಿದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕಂಡಿದ್ದೇವೆ. ಇದಕ್ಕೆಲ್ಲದಕ್ಕೂ ವಿರೋಧವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂತ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೆ ಬಂಧುಗಳೇ. ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಮೇ 10ನೇ ತಾರೀಕಿನ ನಡೆಯುವಂತ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತವನ್ನು ನಮ್ಮ ಸತೀಶ್ ಕುಂಪಲ್ಗೆ ನೀಡುವ ಮೂಲಕವಾಗಿ ನಾವೆಲ್ಲರೂ ಬೂತ್ ಮಟ್ಟದಿಂದ ಕೆಲಸ ಕಾರ್ಯ ಮಾಡಿ ನಮ್ಮ ಪಾರ್ಟಿಯನ್ನು ಗೆಲ್ಲಿಸುವಂತ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಹಾಗಾಗಿ ಈ ನಿರ್ವಹಣಾ ಸಮಿತಿ ಇವತ್ತು ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕಾರ್ಯಕರ್ತರ ತಳಮಟ್ಟದಿಂದ ಮಾಡ್ತಾ ಇದೆ. ಈ ಕೆಲಸ ಕಾರ್ಯ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಮ್ಮೆಲ್ಲರನ್ನು ತೊಡಗಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯವನ್ನು ಕೋರುತ್ತಾ ನಮ್ಮ ಅಭ್ಯರ್ಥಿಗೆ ಮತ್ತು ಹೃದಯ ತುಂಬಿದಂತ ಶುಭಾಶಯವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೆರಡು ಮಾತನ್ನು ನಿಲ್ಲಿಸ್ತಾ ಅಧ್ಯಕ್ಷೀಯ ನುಡಿಗಳಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಶ್ರೀ ಜೀವನ್ ತೊಕ್ಕೊಟ್ಟು, ಚುನಾವಣಾ ನಿರ್ವಹಣಾ ಸಮಿತಿಯ ಮಾಧ್ಯಮ ವಿಭಾಗದ ಸಂಚಾಲಕರಾದಂತಹ ಜೀವನ್ ತೊಕ್ಕೊಟ್ಟು ಇವರಿಂದ ಧನ್ಯವಾದ ಸಮರ್ಪಣೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಈ ಒಂದು ಸಮಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿದ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಹಾಸ್ ಪಂಡಿತ್ ಇವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಉದ್ಘಾಟನೆಯನ್ನ ನಡೆಸಿಕೊಟ್ಟಿರತಕ್ಕಂಥ ಹಿರಿಯರಾದ ರಾಜಾರಾಮ್ ಭಟ್ ಇವರಿಗೆ ಕೂಡ ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರಿಗೂ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಕಸ್ತೂರಿ ಪಂಜಾರ್ ಅವರಿಗೂ, ಹಾಗೆ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರಿಗೂ, ಹಾಗೆ ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ರವರಿಗೂ, ಚಂದ್ರಹಾಸ್ ಸುಳ್ಳಲ್ರವರಿಗೂ, ಲಕ್ಷ್ಮಣ ಅಪ್ಪಕ್ಕನಗರ, ಚಂದ್ರಹಾಸ್ ಅಡ್ಡಾಂಜರವರಿಗೂ, ಶ್ರೀಮತಿ ಲಲಿತಾ ಸುಂದರ್ ಅವರಿಗೂ, ಹಾಗೆ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಶ್ರೀ ಕರ್ಕೇರ್ ಇವರಿಗೂ ಕೂಡ